ಸುಮಾರು 12 ಅಡಿ ಎತ್ತರದ ಶಿವಲಿಂಗ, 5 ಅಡಿ ಎತ್ತರದ ನಂದಿ, ಸೇವಂತಿಗೆ ಗುಲಾಬಿಯಿಂದ ರಚಿಸಿದ ಹುಲಿ, ಚಿಟ್ಟೆ, ಕಾಳಿಂಗ, ಮರ್ದನ, ದ್ವಾರದಲ್ಲಿ ಸ್ವಾಗತಿಸುವ ಕೊಕ್ಕರೆಗಳನ್ನು ಬಹಳ ಸುಂದರವಾಗಿ ಹೂವಿನಿಂದ ರಚಿಸಲಾಗಿರುವಂಥದ್ದು. ಇದು ಉಡುಪಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ. 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ವಿವಿಧ ಬಗೆಯ ಹೂವುಗಳು ಜನರನ್ನ ತನ್ನತ್ತ ಸೆಳೆತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸಾಮಾನ್ಯವಾಗಿ ಸುಂದರವಾಗಿ ಕಾಣಲು ಅಲಂಕಾರಕ್ಕಾಗಿ ಪುಷ್ಪಗಳನ್ನು ಬಳಸುತ್ತಾರೆ. ಆದರೆ ಪುಷ್ಪಗಳನ್ನೇ ಅಲಂಕರಿಸಿದರೆ ಇನ್ನೆಷ್ಟು ಸುಂದರವಾಗಬಹುದು. ಅಂತಹ ಒಂದು ಫಲಪುಷ್ಪ ಪ್ರದರ್ಶನ ಉಡುಪಿ ದೊಡ್ಡನಗುಡ್ಡಿಯಲ್ಲಿ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ, ಕೃಷಿ, ಉಡುಪಿ ಜಿಲ್ಲಾ ಕೃಷಿಕ ಸಮಾಜದ ಸಹಯೋಗದಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ರೈತ ದಿನಾಚರಣೆಯಲ್ಲಿ ಹೂಗಳ ರಾಜ ಎಂದೇ ಪ್ರಸಿದ್ಧಿ ಪಡೆದ ಗುಲಾಬಿ, ಸೇವಂತಿಗೆ, ಚೆಂಡು ಹೂಗಳಿಂದ ಹಲವಾರು ಕಲಾಕೃತಿಗಳನ್ನು ರಚಿಸಿ ನೋಡುಗರಿಗೆ ರಸದೌತಣವನ್ನ ನೀಡುತ್ತಿದೆ. 12 ಅಡಿ ಎತ್ತರದ ಶಿವಲಿಂಗ, 5 ಅಡಿ ಎತ್ತರದ ನಂದಿ, ಸೇವಂತಿಗೆ ಗುಲಾಬಿಯಿಂದ ರಚಿಸಿದ ಹುಲಿ, ಚಿಟ್ಟೆ, ಕಾಳಿಂಗ, ಮರ್ದನ, ದ್ವಾರದಲ್ಲಿ ಸ್ವಾಗತಿಸುವ ಕೊಕ್ಕರೆಗಳನ್ನು ಬಹಳ ಸುಂದರವಾಗಿ ಹೂವಿನಿಂದ ರಚಿಸಲಾಗಿದೆ. ಮೇಳದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು ಉದ್ಘಾಟಿಸಿ ಶುಭ ಹಾರೈಸಿದರು. ಇಲಾಖೆಯಿಂದ ಬಹುಶಃ ಈ ಬರೀ ಫಲಪುಷ್ಪ ಪ್ರದರ್ಶನ ಮಾತ್ರ ಅಲ್ಲ, ಗೇರು ಇದು ಬೀಜ ಮೇಳ ಹಾಗೂ ಹಲಸಿನ ಮೇಳ ಎಲ್ಲ ಒಂದು ರೈತರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಕೃಷಿ ಚಟುವಟಿಕೆ ಇಲ್ಲಿ ನಡಿಬೇಕು. ಕೃಷಿ ಹಾಗೂ ತೋಟಗಾರಿಕೆಯಲ್ಲಿ ಸಾಧನೆಗೈದ ಸಾಧಕರನ್ನ ಗೌರವಿಸಲಾಯಿತು. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಫಲಪುಷ್ಪ ಪ್ರದರ್ಶನ ಜಿಲ್ಲೆಯ ಜನರನ್ನ ಆಕರ್ಷಿಸುತ್ತಿದೆ. ಈ ಪ್ರದರ್ಶನಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶವಿದ್ದು, ಎಲ್ಲರೂ ಈ ಸುಂದರ ಫಲಪುಷ್ಪ ಪ್ರದರ್ಶನದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.